ಸುಫಲಾ ಮಲಯಜ ಶೀತಲಾ ಸಸ್ಯಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾ ವರದಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಅದು ವಂದೇ ಮಾತರಂ. ನಾರಾಯಣ್ ಸಿ ಉಚ್ಚಿಲಿಯವರಿಗೆ ಆತ್ಮೀಯ ವಂದನೆಗಳನ್ನು ಕೋರ್ತಾ ಇದ್ದೇವೆ. ಒಂದು ಮಾತಿದೆ, ಎಲ್ಲಿ ಉದಯವಾಯಿತೆನ್ನ ಹಿಂದೂ ಧರ್ಮವೆನ್ನಲು ಉದಯವಾಯಿತಲ್ಲಿ ನೋಡು ಹೆಣ್ಣು ಹೊನ್ನು ಪಶುಗಳಲ್ಲಿ ದೇವರನ್ನು ಕಾಣಲು ಅಂತ ಹೇಳಿ. ನಮ್ಮಲ್ಲಿ ಹೆಣ್ಣು ಹೊನ್ನು ಪಶುವಿಗೆ ಮಹತ್ತರವಾದ ಸ್ಥಾನವನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಮಾತಿದೆ ಅತಿಥಿ ದೇವೋಭವ. ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಮನಾಥ್ ಕೋಟೆಕಾರ್ ಇವರು. 47ನೇ ವರ್ಷದ 3 ದಿನದ ಸಾರ್ವಜನಿಕ ಗಣೇಶ ಉತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಗಣ್ಯಾತಿ ಗಣ್ಯರನ್ನು ಅತ್ಯಂತ ಗೌರವಪೂರ್ಣವಾಗಿ, ವಿನಯಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸೀತಾರಾಮ್ ಕೊಪ್ಪಲ್, ಅಧ್ಯಕ್ಷರು ರಾಮರಾಜ ಕ್ಷತ್ರಿಯ ಸೇವಾ ಸಂಘ, ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಸುರೇಂದ್ರನ್ ಬೀರಿ ಇವರು. ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ವಂದನೆಗಳು ಇದೀಗ ಉದ್ಘಾಟನೆಗೊಳ್ಳುತ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ವಿಶೇಷ ಕಾರ್ಯಗಳಲ್ಲಿ ತೊಡಗುತ್ತಾ ಇರುವಂಥ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ 47ನೇ ಗಣೇಶೋತ್ಸವದ ಇವತ್ತಿನ ಈ ಧಾರ್ಮಿಕ ಸಭೆ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆಗೊಳ್ಳುತ್ತಾ ಇದೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತಷ್ಟು ಮಗದಷ್ಟು ಧಾರ್ಮಿಕ ಸಾಮಾಜಿಕ ಕಾರ್ಯಗಳು ನಡೆಯಲಿ ಅನ್ನುವಂತಹ ಸದಾಶಯದೊಂದಿಗೆ ಉದ್ಘಾಟನೆಗೊಂಡಿದೆ. ವಿವಿಧ ಭಜನಾ ತಂಡಗಳ ಸಹಕಾರದೊಂದಿಗೆ ದಿನಾಂಕ 11/1/2018 ಮುಂಜಾನೆ ಕುಣಿತ ಭಜನೆ ಮತ್ತು ಶ್ರೀ ಗಣಪತಿ ದೇವರ ಪೂಜೆಯೊಂದಿಗೆ ಸಮಾಪ್ತಿಗೊಂಡಿತ್ತು. ಏಕ ಭಜನೆ ನಂತರದಲ್ಲಿ
ಪ್ರತಿ ವರ್ಷ ನಡೆಯುವ ರಕ್ತದಾನ ಶಿಬಿರವು ನಡೆಯಿತು. ಈ ಬಾರಿ ರಕ್ತದಾನ ಶಿಬಿರವು KMC ಮಂಗಳೂರು ಇವರ ಆಶಯದಲ್ಲಿ, ಅದೇ ರೀತಿ ಉಚಿತ ವೈದ್ಯಕೀಯ ಶಿಬಿರವು ಕಣಚೂರು ಹಾಸ್ಪಿಟಲ್ ಇವರ ಸಹಕಾರದೊಂದಿಗೆ ಮಂದಿರದ ಸಭಾಭವನ ಮತ್ತು ವಠಾರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಇಷ್ಟು ವರ್ಷಗಳ ಕಾಲ ರಕ್ತದಾನ ಶಿಬಿರಕ್ಕೆ ಸ್ಟೆಲ್ಲಾ ಮ್ಯಾರಿಸ್ ಶಾಲೆಯ ಆಡಳಿತ ಮಂಡಳಿ ಸಂಪೂರ್ಣ ಸಹಕಾರವನ್ನು ನೀಡಿ ಸ್ಥಳವನ್ನು ನೀಡುತ್ತಿದ್ದು, ಈ ವರ್ಷದಿಂದ ಮಂದಿರದಲ್ಲೇ ನಡೆಸುವ ನಿರ್ಧಾರದೊಂದಿಗೆ ಕಾರ್ಯಕ್ರಮವು ಸಮಿತಿಯ ವಾರ್ಷಿಕ ವರದಿ ವಾಚಿಸಿದ ಶ್ರೀ ಮಿಥುನ್ ಇವರಿಗೆ ಧನ್ಯವಾದಗಳು. ಈಗ ದೀಪ ಪ್ರಜ್ವಲನೆಗೈದು ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಸೀತಾರಾಮ್ ಕೊಪ್ಪಲು ಇವರಿಂದ ಈ ಸ್ಥಳದಲ್ಲಿ ಜನಸಾಮಾನ್ಯರಿಗೆ ಉಪಯೋಗ ಆಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಅವರು ಕಾರ್ಯದರ್ಶಿ ತಿಳಿಸಿದಂತೆ ಹಮ್ಮಿಕೊಂಡು ಬಂದಿದ್ದು ವಿಶಿಷ್ಟತೆಯನ್ನು ಮೆರೆದಿದೆ ಎಂದು ಮನಪೂರ್ವಕವಾಗಿ ಹೇಳಲು ನಾನು ಇಚ್ಛೆಪಡುತ್ತೇನೆ. ಗಣೇಶೋತ್ಸವವನ್ನು ಭಾರತೀಯರೆಲ್ಲರೂ ಅನಾದಿ ಕಾಲದಿಂದ ನಡೆಸಿಕೊಂಡು ಬರುತ್ತಿದ್ದರೂ ಭಾರತ ದೇಶದ ಜನರಲ್ಲಿ ದೇಶಭಕ್ತಿ ಐಕ್ಯತೆಯನ್ನು ಸ್ಥಾಪಿಸುವ ಸಲುವಾಗಿ ಸುಮಾರು 165 ವರ್ಷಗಳ ಹಿಂದೆ ಲೋಕಮಾನ್ಯ ಶ್ರೀ ಬಾಲಗಂಗಾಧರ ತಿಲಕರವರ ನೇತೃತ್ವದಲ್ಲಿ ಗಣೇಶ ಉತ್ಸವವು ಸಾರ್ವಜನಿಕವಾಗಿ ಆಚರಣೆಗೆ ಬಂದು ದೇಶ ಹಾಗೂ ಪರದೇಶದಲ್ಲಿ ಉತ್ಸವದ ಪರ್ವ ಆಚರಿಸಲಾಗುತ್ತಿದೆ. ಭಾರತೀಯರಾದ ನಾವೆಲ್ಲರೂ ಇಂತಹ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ಒಟ್ಟು ಸೇರಿ ನಮ್ಮ ಸಂಸ್ಕೃತಿಯ ಆಚರಣೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ದೇಶದ ಪ್ರಗತಿಯ ಬಗ್ಗೆ ಚಿಂತನೆ ನಡೆಸಿ ಅದರಂತೆ ಕಾರ್ಯಕ್ರಮವನ್ನು ರೂಪಿಸಿ ನಡೆಯುವುದು ಇಂದಿನ ದಿನಗಳಲ್ಲಿ ಅವಶ್ಯಕವಿದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕರ್ ಇವರ ವತಿಯಿಂದ ನಿವೃತ್ತ ಯೋಧ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ KS ವಿಶ್ವನಾಥ ರಾವ್ ಇವರನ್ನು ಗಣ್ಯರ ಸಮ್ಮುಖದಲ್ಲಿ ಗೌರವಿಸಿ ನೀಡಿದ ಅಭಿನಂದನಾ ಪತ್ರ. ಮಾನ್ಯರೇ, ದಿವಂಗತ ಕುಂಬ್ಳೆ ಸೀತಾರಾಮಯ್ಯ ಮತ್ತು ಶ್ರೀಮತಿ ಸಂಜೀವ ದಂಪತಿಗಳ 7 ಜನ ಮಕ್ಕಳಲ್ಲಿ ಹಿರಿಯ ಪುತ್ರನಾಗಿ ಜನಿಸಿ 1949ನೇ ಇಸವಿಯಲ್ಲಿ SSLC ಶಿಕ್ಷಣವನ್ನು ಪೂರೈಸಿ ತಮ್ಮ 17ರ ಹರೆಯದಲ್ಲಿ ಮಂಗಳೂರಿನಿಂದ ಆಗಿನ ಮದ್ರಾಸ್ ಪ್ರಾಂತ್ಯದ ಸುಮಾರು 2 ವರ್ಷಗಳ ಕಾಲ ಕಠಿಣ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಮತ್ತು ಟೆಕ್ನಿಕಲ್ ಟ್ರೈನಿಂಗ್ ಮುಗಿಸಿ ಪ್ರಥಮ ಶಿಬಿರಕ್ಕಾಗಿ ಕಲ್ಕತ್ತಾದ ಪೋರ್ಟ್ ವಿಲಿಯಂಗೆ ವರ್ಗಾಯಿಸಲ್ಪಟ್ಟಿರಿ. ವೈರ್ಲೆಸ್ ಆಪರೇಟರ್ ಸ್ಟೇಟಸ್ನಲ್ಲಿ ಕಾರ್ಪಸ್ ಆಫ್ ಸಿಗ್ನಲ್ಸ್ನಲ್ಲಿ ಸೇನೆಯ ಸೇವೆಯನ್ನು ಪ್ರಾರಂಭಿಸಿದಿರಿ. 1954ರಲ್ಲಿ ಪಶ್ಚಿಮ ಪಾಕಿಸ್ತಾನ ಗಡಿ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದ್ದೀರಿ. ಮುಂದೆ 1960-61ನೇ ಇಸವಿಯಲ್ಲಿ UN ಪೀಸ್ ಕಮಿಷನ್ ಇನ್ ಕಾಂಗೋ ಎಂಬ ಮಧ್ಯ ಆಫ್ರಿಕಾದ ಪ್ರಾಂತ್ಯಕ್ಕೆ ಶಾಂತಿ ಸೇನೆ ವಿಭಾಗದಲ್ಲಿ ಅವಕಾಶವನ್ನು ಪಡೆದು ವಿದೇಶ ಸೇವೆಯನ್ನು ಕೈಗೊಂಡ ಹಿರಿಮೆ ತಮ್ಮದು. 1962ರಲ್ಲಿ ಭುಗಿಲೆದ್ದ ಚೈನಾ ಯುದ್ಧದ ಸಮಯದಲ್ಲಿ ತಾವು ರಜೆಯಲ್ಲಿದ್ದರೂ ಕೂಡ ಕರ್ತವ್ಯಕ್ಕೆ ಕಡ್ಡಾಯವಾಗಿ ಹಾಜರಾಗುವ ಕರೆ ಬಂದ ಕಾರಣ ತಾವು ಕೂಡಲೇ ಹಾಜರಾಗಿ ಡೆಲ್ಲಿಯಿಂದ ಹೊರಟು ಹರಿಯಾಣದ ಅಂಬಾಲದ ಶಿಬಿರದವರೆಗೆ ತಮ್ಮ ಸೇನೆಯ ವಿಭಾಗದೊಂದಿಗೆ ಭಾಗವಹಿಸಿದಿರಿ. 1963ರಲ್ಲಿ ಲಡಾಖ್ ಪ್ರಾಂತ್ಯದ ಲೇಹ ಎಂಬ ಪಟ್ಟಣದಿಂದ ಸುಮಾರು 8 ಕಿಲೋಮೀಟರ್ ದೂರದ ಚೈನಾ ಗಡಿಯ ಹತ್ತಿರದ ಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ತಮ್ಮ ಅವಿಸ್ಮರಣೀಯ ಅನುಭವ. ಸುಮಾರು 20 ಡಿಗ್ರಿಯಿಂದ 30 ಡಿಗ್ರಿಯ ಚಳಿಯ ಕಠಿಣ ಹವಾಮಾನದಲ್ಲಿಯೂ ಉತ್ಸಾಹದಿಂದ ದೇಶ ಸೇವೆಯೇ ಶ್ರೇಷ್ಠ ಸೇವೆ ಎಂಬ ಮನೋಭಾವದಿಂದ ಕರ್ತವ್ಯವನ್ನು ನಿಭಾಯಿಸಿದಿರಿ. ಇಂಗ್ಲೆಂಡಿಗೆ ಶಾಂತಿಯ ಸೈನ್ಯವನ್ನು ಕಳಿಸುವಾಗ ಕೂಡ ಇವರು ಅದರಲ್ಲಿ ಇದ್ರು ಅನ್ನುವಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ ಬೀರಿ ಕೋಟೆಕರ್ ಇವರು ಶೈಕ್ಷಣಿಕ ದಾನಿ ಪ್ರೋತ್ಸಾಹಕಿ ಶ್ರೀಮತಿ ಪ್ರೇಮಲತಾ ಶೆಟ್ಟಿ ಶಾಂತಿಧಾಮ ಕರಿತೋಟ ಕೋಟೆಕರ್ ಇವರಿಗೆ ಗೌರವಪೂರ್ವಕವಾಗಿ ತೋಟಗುಡ್ಡೆಯ ಶಾಂತಿಧಾಮ ಕುಟೀರದ ನಿವಾಸಿಗಳಾಗಿರುವ ತಾವು ತಮ್ಮ ಪತಿ ದಿವಂಗತ ರಾಜೀವ್ ಆಳ್ವ ಇವರ ತತ್ವದಾಂತ ಮಾನವ ಸೇವಾ ಆದರ್ಶದಂತೆ ರಾಜೀವ್ ಆಳ್ವ ಸೇವಾ ಟ್ರಸ್ಟ್ ರಿಜಿಸ್ಟರ್ ರಚಿಸಿ ಜಾತಿ ಪಂಥ ಭೇದವಿಲ್ಲದೆ ಎಲ್ಲ ವರ್ಗ ಹಾಗೂ ಸಮುದಾಯದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಒದಗಿಸುವ ಸೇವಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳನ್ನು ತಮ್ಮ ಮಾಸಿಕ ಪಿಂಚಣಿ ಆದಾಯದಿಂದ ವಿನಿಯೋಗಿಸುವ ಮಹತ್ ಕಾರ್ಯದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದೀರಿ. ತಮ್ಮ ಶೈಕ್ಷಣಿಕ ನೆರವಿಗಾಗಿ ತಮ್ಮ 47ನೇ ವರ್ಷದ ಸಾರ್ವಜನಿಕ
ಗಣೇಶೋತ್ಸವದ ಆಚರಣೆಯ ಪುಣ್ಯ ಸಮಾರಂಭದಲ್ಲಿ ತಮ್ಮನ್ನು ಗುರುತಿಸಿ ಗೌರವಿಸಿ ಅಭಿನಂದಿಸಲು ಹೆಮ್ಮೆ ಪಡುತ್ತೇವೆ. ಬಂಧುಗಳೇ, ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಈ ಹಿರಿಜೀವಕ್ಕೆ ನಮ್ಮ ಸಮಿತಿಯ ಕಡೆಯಿಂದ. ತಮ್ಮ ಈ ಸೇವೆಗೆ ನಮ್ಮಲ್ಲಿ ಉತ್ತರವಿಲ್ಲ, ಆದರೆ ಈ ಗೌರವ ವಂದನೆಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ತಮ್ಮಿಂದ ಜ್ಞಾನಾರ್ಚನೆಯನ್ನು ಪಡೆದ ವಿದ್ಯಾರ್ಥಿಗಳು ಉನ್ನತ ಸ್ಥಾನವನ್ನು ಮುಟ್ಟಲಿ ಅನ್ನುವಂಥ ಸದಾಶಯವನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಗೌರವಪೂರ್ವಕ ವಂದನೆಗಳು. ಶೈಕ್ಷಣಿಕ ಮತ್ತು ಕ್ರೀಡಾ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶ್ರೀ ಮುತ್ತಪ್ಪ ಬಿ ಇವರಿಗೆ ಗೌರವಪೂರ್ವಕ ಅರ್ಪಿಸುವ ಅಭಿನಂದನಾ ಪತ್ರ. ಮಾನ್ಯರೇ, ಉದ್ಯೋಗದ ನಿಮಿತ್ತ ಉಪ್ಪಳದ ಕೆಯಾರುನಲ್ಲಿ ನೆಲೆಸಿದ ಕೊಪ್ಪಳ ಜಿಲ್ಲೆಯ ಉಸರಹಳ್ಳಿಯ ಯಲ್ಲಪ್ಪ ಮತ್ತು ಹನುಮಕ್ಕ ದಂಪತಿಗಳ ಸುಪುತ್ರರಾಗಿ ಜನಿಸಿದ 2017-18ನೇ ವರ್ಷದ SSLC ಪರೀಕ್ಷೆಯಲ್ಲಿ 607 ಅಂಕ ಪಡೆದು ಮಂಗಳೂರು ದಕ್ಷಿಣ ವಲಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತ್ಯಧಿಕ ಅಂಕ ಪಡೆದಿರುವುದು ತಮ್ಮ ಮೇರು ಸಾಧನೆ. ಉತ್ತಮ ಕ್ರೀಡಾಪಟುಗಳಾಗಿ ಅನೇಕ ಪ್ರಶಸ್ತಿ ಪಡೆದಿರುವ ತಾವು ಆನಂದಾಶ್ರಮ ಶಾಲೆಯಲ್ಲಿ ಸತತ 2 ಬಾರಿ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದು ಶಿಕ್ಷಣ ಇಲಾಖೆಯ ವತಿಯಿಂದ ಏರ್ಪಡಿಸಲಾಗಿದ್ದ ಹೋಬಳಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ 100 ಮೀಟರ್ ಓಟ ಹಾಗೂ ಲಾಂಗ್ ಜಂಪ್ನಲ್ಲಿ ಚಿನ್ನದ ಪದಕ ಪಡೆದಿರುವುದು ತಮ್ಮ ಶ್ರೇಷ್ಠ ಸಾಧನೆ. ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಜರುಗಿದ ರಾಜ್ಯ ಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2017ರಲ್ಲಿ ಭಾಗವಹಿಸಿ ಪ್ರತಿಭೆ ಮೆರೆದಿದ್ದೀರಿ. 2018 ಆಗಸ್ಟ್ ತಿಂಗಳಲ್ಲಿ ಮಂಗಳೂರಿನ ಮಂಗಳಾ ಕ್ರೀಡಾಂಗಣದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಲಾಂಗ್ ಜಂಪ್ ಹಾಗೂ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಪಡೆದು ಬೆಳಗಾವಿ ಜಿಲ್ಲೆಯಲ್ಲಿ ಜರುಗಿದ ರಾಜ್ಯ ಮಟ್ಟದ ಸ್ಪರ್ಧೆಯ 100 ಮೀಟರ್ ಓಟದಲ್ಲಿ ಕಂಚಿನ ಪದಕ ಹಾಗೂ ಲಾಂಗ್ ಜಂಪ್ನಲ್ಲಿ ಚಿನ್ನದ ಪದಕ ಪಡೆದಿರುವುದು ಅದ್ವಿತೀಯ ಸಾಧನೆಯಾಗಿರುವುದು. ತೆಲಂಗಾಣದಲ್ಲಿ ನಡೆಯಲಿರುವ ದಕ್ಷಿಣ ಭಾರತ ಕ್ರೀಡಾಕೂಟ ಹಾಗೂ ಒರಿಸ್ಸಾದಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ತಾವು ಆಯ್ಕೆಯಾಗಿರುವುದು ಶ್ಲಾಘನೀಯ. ಶ್ರೀ ಮುತ್ತಪ್ಪ ಇವರಿಗೆ ಪ್ರೀತಿಪೂರ್ವಕ ವಂದನೆಗಳು. ಶ್ರೀ ಮುತ್ತಪ್ಪ ಇವರಿಗೆ ತಮ್ಮ ಸಾಧನೆ ಇಮ್ಮಡಿಗೊಳ್ಳಲಿ ಅನ್ನುವಂತಹ ಸದಾಶಯದೊಂದಿಗೆ ಸಮಿತಿಯ ಪರವಾಗಿ ಈ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. 47ನೆಯ ಗಣೇಶೋತ್ಸವದ ವಾರ್ಷಿಕೋತ್ಸವದ ಶುಭ ಸಂಭ್ರಮದಲ್ಲಿ ನನ್ನನ್ನು ಇಲ್ಲಿವರೆಗೆ ಕರೆದು ಅಭಿನಂದಿಸಿದ ಈ ಸಮಿತಿಯ ಅಧ್ಯಕ್ಷರನ್ನು, ಎಲ್ಲ ಸದಸ್ಯರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಈ ಉತ್ಸವವು ಇನ್ನು ಮುಂದೆ ಇದೇ ರೀತಿ ಮುಂದುವರಿಯುತ್ತಾ ಇರಲಿ, ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿ ನಡೆಯಲಿ ಎಂದು ನಾನು ಆಶಿಸುತ್ತೇನೆ. ಶ್ರೀ ಗಣೇಶನು ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ಕಾರ್ಯಕ್ರಮದ ಶ್ರೀ ಗಣೇಶೋತ್ಸವದ ಮೂಲ ಉದ್ದೇಶ ಅಂದರೆ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನೆರವೇರಿಸಬೇಕು ಅಂತ. ಇದು ಸುಮಾರು 125 ವರ್ಷಗಳ ಹಿಂದೆ ನಮ್ಮ ಬಾಲಗಂಗಾಧರ ತಿಲಕ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಉದ್ದೇಶವೇ ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ಆಚರಿಸಿದ್ದಾರೆ. ಅದೇ ರೀತಿ ತಾವು ಕೂಡ ಇದೇ ರೀತಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತೀರಿ. ಇನ್ನು ಬರುವ ವರ್ಷ ಕೂಡ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸಲು ಆ ವಿನಾಯಕರನ್ನು ಅನುಗ್ರಹಿಸಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು. ಬಾಲಕಿಯರ 100 ಮೀಟರ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿದೀಶ್ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ.
ಭಕ್ತಿಗೀತೆ ಪ್ರಥಮ ಮೇಘನ ಎಜೆ. ದ್ವಿತೀಯ ತನಿಷಾ ಎಲ್ ಉಚ್ಚಿಲ್. ನಡೆದಂಥ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ನಿತಿನ್ ಕುಮಾರ್ ಸಾರ್ವಜನಿಕ ಗಣೇಶೋತ್ಸವದ ಒಂದು ಬೀಜನ ನಮ್ಮ ಪೂನಡಂಚಿನ ಒಂಜಿ ಮೆಲ್ಲ ಸಿಟಿಟ್ ಬಿತ್ತೀರಿ ಆನೆ ಶುರುವಾಯಿನಂಚಿನ ಈ ಸಾರ್ವಜನಿಕ ಗಣೇಶೋತ್ಸವದ ವ್ಯವಸ್ಥೆಲು ಇನಿ ನಮ್ಮ ಭಾರತ ದೇಶಾದ್ಯಂತ ಮಾತಕಡಲ ಪಸರಿಸಬೋತುಂಡು. ಇನಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಮ್ಮ ಜಾಸ್ತಿ ಮಹತ್ವ ಕೊರೊಂದುಲ್ಲ ಅಂಡ ಮೂಲು ನಮಕೊಂಜಿ ಬಾರಿ ಒಂಜಿ ಬೇಜಾರದ ಸಂಗತಿ ಪಂಡ ನಮ್ಮ ಕುಟುಂಬಡ್ ನಮ್ಮ ಇಲ್ಲೆರಡೆ ನಡಪುನಂಚಿನ ಸಾರ್ವಜನಿಕ ಗಣೇಶೋತ್ಸವ ಅತ್ತಂಡಲ ನಮ್ಮ ಇಲ್ಲೆಡೆ ನಡಪುನಂಚಿನ ಗಣೇಶೋತ್ಸವದ ವ್ಯವಸ್ಥೆಲು ಇನಿ ನಮ್ಮ ಸಮಾಜದ್ದು ದೂರ ಒಂದುಂಡು ದಾಯಪಂಡ ಇನಿ ನಮ್ಮ ಸಮಾಜಡು ದುಂಬುತ್ತಿನ ಕೂಡು ಕುಟುಂಬದ ಪದ್ಧತಿಲು ಅವೇ ಅತ್ತಂದೆ ದೈವ ದೇವರಿಗೆ ಮಲ್ಪುನಂಚಿನ ಕೆಲಸದ ಪದ್ಧತಿಲು ಇನಿ ಮಾತ ನಮ್ಮ ಸಮಾಜಡು ಮರೆಯ ಒಂದುಂಡು ದಾಯಪಂಡ ನಮ್ಮ ಸಮಾಜ ದಿನ ಪೋಯಲಕ ಎಲ್ಲೆಲ್ಲಿ ಅವೊಂದು ಪೋಂದುಂಡು ಇನಿ ಒಂಜಿ ಕುಟುಂಬ ಪಂಡ ಕಂಡನಿ ಬಿಡದಿ ಜೋಕುಲು ಪಂಡ ಅವು ಒಂಜಿ ಕುಟುಂಬ ಅದು ಪೋಪುಂಡು ಅಂಚಾನಗ ಇಲ್ಲಡೆ ಕಂಡನೆಗೆ ಬೇಲೆದ ಪೊರ್ತು ಇನಿ ಜೀವನದೆಪ್ಪುಡಂಡ ಬುಡದೆಲ್ಲ ಬೇಲೆಗೆ ಪೋಪುನಂಚಿನ ಸಂದರ್ಭ ಬೈದನು ಅಂಚಾನಗ ಇನಿ ನಮ್ಮ ಇಲ್ಲಡೆ ಗಣೇಶೋತ್ಸವ ಅವಡು ಓಬೇ ಒಂಜಿ ನಮ್ಮ ಸಾರ್ವಜನಿಕ ಆಚರಣೆಲು ಅತ್ತಂಡ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತದ ಆಚರಣೆಲು ನಮ್ಮನ್ನು ಬಿಡುದು ದೂರ ಒಂದುಂಡು ಇಂಚಿನ ಈ ಸಂದರ್ಭಡು ಮೂಲು ಸೇರಿದಿನಂಚಿನ ಮಾತಾ ಅಪ್ಪೆಲ್ಲಗೆ ಎನ್ನೊಂಜಿ ಪಾತರ ಬಂಡ ಇನಿ ನಮ್ಮ ಬನ್ಪ ಶಾಲೆಡ್ ಜೋಕುಲೆಗೆ ಬುಕ್ ಕೊಡಿತಿನ ಒಂಜಿ ಶಿಕ್ಷಣ ಕೊರ್ಪೇರು ಅಂಡ ಇನಿ ಇಲ್ಲಡ ಅಪ್ಪೆಲ್ಲು ನಮ್ಮ ಜೋಕುಲೆಗೆ ಇಂಚಿನ ಒಂಜಿ ಧಾರ್ಮಿಕವಾಯಿನ ಧರ್ಮದ ವಿಚಾರಲು ನಮ್ಮ ಆಚರಣದ ವಿಚಾರಲೇನೆ ತೆರಪಾವಿನ ಒಂಚಿನ ಒಂದು ಮಹತ್ ಕಾರ್ಯ ಉಂಡು ದಾಯಪಂಡ ಎಂಕಲು ಎಲ್ಲಿ ಒಪ್ಪನಾಗ ಆ ಕಾರ್ಯಲು ಆವಂಜಿತ್ತುಂಡು ಅಂಡ ಇನ್ನು ದಿನ ಪೋಯ್ಲಕನೆ ನಮ್ಮ ಪುಸ್ತಕದ ವಿದ್ಯೆದ ಪಿರವು ಬಲಿಪುನಂಚಿನಾದು ನಮ್ಮ ಜೋಕುಲೆಗೆ ನಮ್ಮ ಸಾರ್ವಜನಿಕ ವಾಯಿನಂಚಿನ ನಡಪುನಂಚಿ ಇಂಚಿನ ಪರ್ಬೋಲೆಡಾವಡು ಅತ್ತಂಡ ನಮ್ಮ ಕುಟುಂಬದ ನಲಪುನಂಚಿನ ಒಂಜಿ ಕಾರ್ಯಕ್ರಮಗಳಾವಡು ನಮ್ಮ ಬರ್ಪುನಂಚಿನ ಒಂಜಿ ವ್ಯವಸ್ಥೆ ಭಾರಿ ಕಮ್ಮಿ ಆತು ಪೋಚುಂಡು ದಾಯಪಂಡ ಇನ್ನು ಇಲ್ಲೆಡೆ ಕುಲ್ನವಲೇ ನಮ್ಮ ಕೈತ ಮಾತಾ ವ್ಯವಸ್ಥೆ ಉಂಡು ಇನ್ನು ಮಾತಾ ಚಾನಲ್ ಲೋಕಲ್ ಚಾನಲ್ ಇಲ್ಲೆಡೆ ಕುಲ್ಡನೆ ಮಾತಾ ವ್ಯವಸ್ಥೆ ತಿಕ್ಕೊಂಡು ಅಂಚಾನಗ ಅವಳು ಪೋಜು ತೂಪುನಂಚಿನ ಒಂಜಿ ಅವಶ್ಯಕತೆ ನಮ್ಮದಿನ ದೂರ ಒಂದುಂಟು ಬಂದಲೆ ಅಂಚಾನಗ ಈ ಒಂಜಿ ವ್ಯವಸ್ಥೆದ ದೃಷ್ಟಿಡ್ ನಮ್ಮ ಮಾತಾ ಅಪ್ಪೆಲ್ಲು ಜಾಗ್ರತರಾವಡು ನಮ್ಮ ಜೋಕುಲೆಗೆ ನಮ್ಮ ಧಾರ್ಮಿಕ ವಿಷಯದ ಬಗ್ಗೆ
ನಮ್ಮ ಧಾರ್ಮಿಕ ಸಂಸ್ಕೃತಿ ನಮ್ಮ ಆಚರಣದ ಬಗ್ಗೆ ಒಂಜಿ ಎಡ್ಡ ಶಿಕ್ಷಣ ಕೊರಪುನಂಚಿನ ವ್ಯವಸ್ಥೆ ನನಲಾತ್ ನಡಪಡು ಪನ್ಪನಂಚಿನ ಎನ್ನ ಒಂಜಿ ಪರ್ಸನಲ್ ಅಭಿಪ್ರಾಯ. ಅವೇ ಪ್ರಕಾರ ನಮ್ಮ ಇನಿ ನಮ್ಮಂಚಿನ ಒಂಜಿ ಕೊಂಡಾಣದ ಒಂಜಿ ಕ್ಷೇತ್ರಡ್ ಇನಿ ನಮಕ್ ಎಂಕ್ಲಿಗೆ ಭಾರಿ ಹೆಮ್ಮೆ ಅಪ್ಪಣು ಪಂದಿಲ್ಲ ಪಂಡ್ರೆ ದಯ ಪಂಡ ಕೊಂಡಾಣದ ಜಾತ್ರೆ ಪಂಡ ಇನಿ ಮಾತ್ರೆಗಳ ಒಂಜಿ ಭಾರಿ ಆಶ್ಚರ್ಯ ಪಂಡ ಅವಳು ರಡ್ಡ ದಿನಟ್ಟು ಲಕ್ಷಗಟ್ಟಲೆ ಜನ ಸೇರುವರು ದಾಯಗ ಪಂಡದು ಅಲ್ಪ ದಾಯಕ ಪಂಡ ಐತ ಪಿರಿಯಡ್ ಒಂಜಿ ಭಾರಿ ಮಲ್ಲ ಮಹತ್ವ ಉಂಡು ದಯ ಪಂಡ ಕೊಂಡಾಣದ ಜಾತ್ರೆ ನಿಖಲ್ ತೋಡುಂದಂಡ ನಿಖಲಿಗೆ ಓಲ್ಲ ಪೇಪರ್ಡ್ ಓಲ್ಲ ಟಿವಿಡ್ ಓಲ್ಲ ನೆಟ್ ತಿಕ್ಕುಜಿ ಆ ಜಾತ್ರೆ ತೋಡನ್ನ ನಿಖಲು ಕೊಂಡಾನಗೆ ಪೋಡು ಅಂಚಾನಗ ಆ ಒಂಜಿ ಮಹತ್ವ ಇನಿ ಮುಟ್ಟಲ ನಮ್ಮ ಇಡೀ ದಕ್ಷಿಣ ಕನ್ನಡ ಓಲಾಂಡ್ಲ ಒರಿದಿತ್ತಂಡ ಅವು ಕೊಂಡಾಣದ ಕ್ಷೇತ್ರಡು ಬಂದಿಲ್ಲ ಅಂಚಿನ ಒಂಜಿ ಕಾರ್ಯ ಮಾತಾ ನಮ್ಮ ಕ್ಷೇತ್ರಗಳು ಆವಡು ದಾಯ ಪಂಡ ನಮ್ಮ ಧಾರ್ಮಿಕ ನಂಬಿಕೆಲು ನಮ್ಮ ಧಾರ್ಮಿಕ ವಿಚಾರಲು ಈ ಟಿ ವಿ ಮಾಧ್ಯಮಡು ನಮ್ಮ ಇಲ್ಲದ ಕುಲ್ದು ತೂಪು ಲೆಕ್ಕ ಆಯರಬಲ್ಲಿ ಅವೇನು ನಮ್ಮ ಅವಳು ಪೋದು ಅವಳು ನಡಪುನಂಚಿನ ವಿಷಯಲು ನಮ್ಮ ತೆರೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಕೊಂಡಾಣ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀ ರಾಜೇಶ್ ರೈ ಕೋಟೆಕಾರ್ ಗುತ್ತು ಇವರಿಗೆ ನಮ್ಮ ಸಮಿತಿಯ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ ರಾಮ ಕ್ಷತ್ರಿಯ ಸೇವಾ ಸಂಘ ರಿಜಿಸ್ಟರ್ಡ್ ಉಳ್ಳಾರ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸೀತಾರಾಮ ಕೊಪ್ಪಲು ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.